ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಫ್ರೆಂಡ್ಸ್, ನಮಗೆ ಹಬ್ಬ ಹರಿದಿನ ಅಂತ ಹೇಳಿದ್ರೆ ಫಸ್ಟ್ ನೆನಪಾಗೋದೇ ಸ್ವೀಟ್ಸ್. ಏನಪ್ಪ ಇವರು ಸ್ವೀಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇವತ್ತೇನಾದರೂ ಸ್ವೀಟ್ ಮಾಡ್ತಾ ಇದ್ದಾರಾ ಅಂತ ನೀವು ಅನ್ಕೋತಾ ಇರ್ಬೋದು. ನಿಮ್ಮ ಊಹೆ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಇವತ್ತು ನಾನು ಸ್ವೀಟ್ ಮಾಡ್ತಾಯಿದ್ದೀನಿ. ಏನು ಸ್ವೀಟಪ್ಪ ಅಂತ ಹೇಳಿದ್ರೆ ನಾನಿವತ್ತು ಲಡ್ಡು ಮಾಡ್ತಾಯಿದ್ದೀನಿ. ಲಡ್ಡು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಸಿಂಪಲಾಗಿ ಮನೆಯಲ್ಲಿರೋ ವಸ್ತು ಸಾಮಗ್ರಿಗಳಿಂದ ನಾವಿವತ್ತು ಲಡ್ಡು ಮಾಡ್ಕೋಬೋದು. ಬೇಗನೆ ಈ ಲಡ್ಡು ಆಗುತ್ತೆ. ಸಿಂಪಲ್ ಇದೆ ರೆಸಿಪಿ. ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಎಲ್ಲವನ್ನು ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ಯಾಕೆ ತಡ ಮಾಡೋದು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ 1 ಕಪ್ ಆಗೋಷ್ಟು ತೆಂಗಿನಕಾಯಿನ ತುರಿದುಬಿಟ್ಟು ಇಟ್ಕೊಂಡಿದ್ದೀನಿ. ಅದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ಬೆಲ್ಲ, 1 ಕಪ್ಪು ಅಕ್ಕಿ ಬ್ರೌನ್ ರೈಸ್ ಮತ್ತು 4 ಏಲಕ್ಕಿ. ಇದಿಷ್ಟು ನಮಗಿವಾಗ ಲಾಡು ಮಾಡೋಕ್ಕೆ ಬೇಕಾದಂತಹ ಸಾಮಗ್ರಿಗಳು. ಮೊದಲನೇದಾಗಿ ನಾವು ಅಕ್ಕಿನ 1-2-3 ಸಲ ತೊಳ್ಕೊಳ್ಬೇಕು. ತೊಳ್ಕೊಂಡು ಆದ ನಂತರ ಇದನ್ನು ಹುರ್ಕೊಳ್ಬೇಕು. ಫ್ರೆಂಡ್ಸ್, ನಾನಿಲ್ಲಿ ಅಕ್ಕಿನ ಹುರ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಅಕ್ಕಿ ಪಟ್ಪಟ ಅಂತ ಸಿಡಿತಾ ಇದೆ. ಇದೇ ರೀತಿಯಾಗಿ ಇದೇ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಆನಂತರ ಇವಾಗ ನಾನು ಇದಕ್ಕೇನೆ ಏಲಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೇನೆ ಹಾಕೊಳ್ಳಿ ಏಲಕ್ಕಿ ಕೂಡ. ಸ್ವಲ್ಪ ಹೊತ್ತು ಇನ್ನೊಂದು 2-3 ನಿಮಿಷ ಫ್ರೈ ಮಾಡಿ ಸಾಕು. ಇದು ಚೆನ್ನಾಗಿ ಆಗಿದೆ ನೋಡಿ, ಗೊತ್ತಾಗ್ತಾ ಇದೆ ನಿಮಗೆ ಅನ್ಕೋತೀನಿ. ಈ ಕನ್ಸಿಸ್ಟೆನ್ಸಿ ಬರಬೇಕು ಅಕ್ಕಿ. ನೋಡಿ ಫ್ರೆಂಡ್ಸ್, ಇದಿವಾಗ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದು ತಣ್ಣಗಾಗಬೇಕು. ಆನಂತರ ಇದನ್ನು ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದಿವಾಗ ಅಕ್ಕಿ ತಣ್ಣಗಾಯಿತು. ಇದನ್ನಿವಾಗ ರುಬ್ಕೊಳ್ಳೋಣ. ಒಂದೊಂದಾಗಿ ರುಬ್ಕೋಬೇಕು. ಕೊಬ್ಬರಿ ಬೆಲ್ಲ ಎಲ್ಲ ಒಟ್ಟಿಗೆ ಹಾಕೊಳ್ಳೋದಲ್ಲ. ಮೊದಲನೇದಾಗಿ ಅಕ್ಕಿನ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಅಕ್ಕಿನ ತುಂಬ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇದಕ್ಕೇನೆ ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ. ಕೊಬ್ಬರಿ ಲಾಸ್ಟಿಗೆ ಹಾಕೋಕ್ಕೆ ಸೆಕೆಂಡ್ ಬೆಲ್ಲ ಹಾಕಬೇಕು. ಬೆಲ್ಲನೂ ಗ್ರೈಂಡ್ ಆಯಿತು. ಇವಾಗ ನಾವು ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನಿವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕೊಬ್ಬರಿನೂ ಇವಾಗ ಗ್ರೈಂಡ್ ಮಾಡಿ ಆಯಿತು. ನಾನು ಈ ಮಿಶ್ರಣನ ಈ ಬೌಲ್ಗೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಸ್ವಲ್ಪನೇ ತೆಕ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಳಿ. ಎಲ್ಲನೂ ಇದೇ ಥರ ಮಾಡಿ. ನೋಡಿ ಫ್ರೆಂಡ್ಸ್, ಲಡ್ಡು ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಲಡ್ಡು ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಲಡ್ಡು ಸೂಪರಾಗಿ ಬಂದಿದೆ. ಟೇಸ್ಟು ಸೂಪರಾಗಿ ಆಗಿದೆ. ನೀವು ಮಾಡಿ ನಿಮ್ಮ ಮನೇಲಿ ಮಕ್ಕಳಿಗೂ ಮಾಡಿಕೊಡಿ. ನಾವು ಹೊರಗಡೆಯಿಂದ ಸ್ವೀಟ್ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ಬೆಲ್ಲ ಎಲ್ಲ ಹಾಕಿ ಮಾಡಿದ ಸ್ವೀಟ್, ಸಕ್ಕರೆಗಿಂತ ಬೆಲ್ಲ ಉತ್ತಮ. ಈ ಥರ ನಾವೇ ನ್ಯಾಚುರಲಾಗಿ ಮಾಡಿದಂಥ ಫುಡ್ಡು ಮಕ್ಕಳಿಗೆ ಕೊಟ್ಟರೆ ಅವರು ಇಷ್ಟಪಡ್ತಾರೆ. ಅವರ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.